ರಿಕ್ಷಾ ಪರವಾನಗಿಯ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಿಕ್ಷಾ ಘಟಕದಿಂದ ಅಪಪ್ರಚಾರ, ಪರವಾನಗಿ ರದ್ದತಿ, ತಡೆ ಇತ್ಯಾದಿ ಯಾವುದೇ ಆದೇಶವನ್ನ ಹೈಕೋರ್ಟ್ ನೀಡಿಲ್ಲ. ಇಲಾಖೆ ಕಳೆದ 30 ವರ್ಷಗಳಲ್ಲಿದ್ದಂತೆ ಪರವಾನಗಿ ವರ್ಗಾವಣೆ ಮಾಡದಿದ್ರೆ ಚಳುವಳಿ ಅನಿವಾರ್ಯವಾದಿತು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಬಿ ವಿಷ್ಣುಮೂರ್ತಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 1-2 ವರ್ಷದಿಂದ ಆಟೋ ರಿಕ್ಷಾ ಪರವಾನಗಿಯ ವರ್ಗಾವಣೆಯನ್ನ ಸಾರಿಗೆ ಪ್ರಾಧಿಕಾರ ನಿಲ್ಲಿಸಿದೆ. ಇದರಿಂದಾಗಿ ನಗರದ ಬಡ ರಿಕ್ಷಾ ಚಾಲಕ ಮಾಲಕರು ಅನೇಕ ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ರಕ್ಷಣಾ ವೇದಿಕೆ ಘಟಕವು 2 ಸುದ್ದಿಗೋಷ್ಠಿ ನಡೆಸಿ ರಿಕ್ಷಾ ಚಾಲಕರಲ್ಲಿ ಪರವಾನಗಿ ರದ್ದತಿ ತಡೆ ಎಂಬ ರೀತಿ ಸುಳ್ಳು ಹೇಳಿಕೆಯನ್ನ ನೀಡಿ ಗೊಂದಲವನ್ನುಂಟು ಮಾಡಿದೆ. ಯಾವುದೇ ರಿಕ್ಷಾ ಪರವಾನಗಿಗಳಿಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಇರುವುದಿಲ್ಲ, ರದ್ದತಿಯ ಆದೇಶವೂ ಇಲ್ಲ. ಆದ್ದರಿಂದ ರಿಕ್ಷಾ ಚಾಲಕ ಮಾಲಕರು ಮಂಗಳೂರು ನಗರದಲ್ಲಿ ನಿರಾತಂಕವಾಗಿ ಪರವಾನಗಿ ನವೀಕರಣ ವರ್ಗಾವಣೆಗೊಳಿಸಬಹುದು ಎಂಬುದನ್ನು ನಮ್ಮ ಸಂಘವು ಸ್ಪಷ್ಟಪಡಿಸುತ್ತಿದೆ ಎಂದು ಹೇಳಿದರು. ಆಟೋ ರಿಕ್ಷಾ ಚಾಲಕರ ಪರವಾನಗಿ ಸ್ಥಗಿತ ಆಗಿದೆ, ರದ್ದಾಗಿದೆ, ಸ್ಟೇ ಆಗಿದೆ, ಇನ್ನೊಂದು ಹೇಳುವ ರೀತಿಯಲ್ಲಿ ರಕ್ಷಣಾ ವೇದಿಕೆಯ ರಿಕ್ಷಾ ಘಟಕದವರು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ನಿಮಗೆ ನಮ್ಮ ಪತ್ರಿಕಾ ಹೇಳಿಕೆಯ ಜೊತೆ ಅವರು ಮಾಡಿದ ಹೈಕೋರ್ಟ್ನ ರಿಟ್ನ 2 ಆದೇಶಗಳ ಪ್ರತಿಯನ್ನು ಕೂಡ ಕೊಟ್ಟಿದ್ದೇವೆ. ಅವರ ದೂರು ಏನು ಅಂತ ಹೇಳಿದ್ರೆ 2015ರಲ್ಲಿ 2014ರಿಂದ ಈಚೆಗೆ ಆಟೋ ರಿಕ್ಷಾ ಚಾಲಕರಿಗೆ ನಿರುದ್ಯೋಗ ನಿವಾರಣೆ ಅಡಿಯಲ್ಲಿ ಕೊಟ್ಟಂತಹ ಆಟೋ ರಿಕ್ಷಾಗಳ ಪರವಾನಗಿ ನೀಡಿಕೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಅದನ್ನು ತನಿಖೆ ಮಾಡಬೇಕು ಅನ್ನುವಂಥ ದೂರು ಕೊಟ್ಟದ್ದು ಹೈಕೋರ್ಟ್ಗೆ. ಆ ದೂರು ಹೈಕೋರ್ಟ್ ತನಿಖೆ ಮಾಡಿ ಅಂತ ಜಿಲ್ಲಾಧಿಕಾರಿ ಮತ್ತು RDO ಅವರಿಗೆ ಆದೇಶ ಮಾಡಿದೆ. ಅದು ತನಿಖೆಯ ಪ್ರಕ್ರಿಯೆಯಲ್ಲಿದೆ. ಅದಕ್ಕೆ ನಮ್ಮದೇನೋ ಆಕ್ಷೇಪ ಇಲ್ಲ. ಆಮೇಲೆ ಅವರು ಪುನಃ 2019ರಲ್ಲಿ ಹೈಕೋರ್ಟ್ಗೆ ದೂರ ಏನು ಕೊಟ್ಟರು ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿಯವರಿಗೆ RDO ಅವರಿಗೆ ಕೊಟ್ಟ ಆದೇಶವನ್ನು ಅವರು ಪಾಲಿಸಲಿಲ್ಲ, ಅವರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಇನ್ನೊಂದು ದೂರು ಕೊಟ್ಟರು 2021ರಲ್ಲಿ. ಅದರ ಬಗ್ಗೆ ಆದೇಶ ಆಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಮಾರ್, ಕೋಶಾಧಿಕಾರಿ ಚಂದ್ರಹಾಸ್ ಕುಲಾಲ್ ಉಪಸ್ಥಿತರಿದ್ದರು.